के ಕಾದಿದೆ ಜನಮನ ಶಾಂತ ಸಂಜಯ ಬಾಣ ಹಳದಿಯಲಿ ಪೌರ್ಣಮಿಯ ಮಿಲನ ಗ್ರ್ಯಾಂಡ್ ಮುಫ್ತಿಯ ಬರುವಿಕೆಗೆ ಕಾದಿದೆ ಜನಮನ ಶಾಂತ ಸಂಜಯ ಬಾಣ ಹಳದಿಯಲಿ ಪೌರ್ಣಮಿಯ ಮಿಲನ मरहब मरहब या सुल्तान अहलन सहलन कमर ज़मान मरहब मरहब या सुल्तान अहलन सहलन कमर ज़मान उल्लाला नाडो सौहार्दತೆಯ ಬೀಡು ಮದನಿ ವಲಿಯವರು ನೆಲೆಸಿದ ನಾಡಿದು ಕನ್ನಡ ಮಣ್ಣಿನ ಅಭಿಮಾನ ಸಿದ್ದರಾಮಯ್ಯರು ಎಂದಿಗೂ ಜನರ ಮಾನವೀಯತೆಯ ಸಲಹುವ ಹೆಸರಿದು ಕನ್ನಡ ಮಣ್ಣಿನ ಅಭಿಮಾನ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಕೊಟ್ಟ ಮಾತು ತಪ್ಪದ ನುಡಿದಂತೆ ನಡೆದ ದೇಶದ ಆಳಸ ಬಡವರ ಹಸಿವು ಏನು ಎಂಬುದನ್ನು ಅರ್ಥ ಮಾಡಿದ ಮುಖ್ಯಮಂತ್ರಿಯಾದ ಕೆಲವೇ ಗಂಟೆಗಳಲ್ಲಿ ಕರ್ನಾಟಕಕ್ಕೆ ಉಚಿತವಾಗಿ ಹಕ್ಕಿ ವಿತರಿಸಿ ಕೋಟಿಗಟ್ಟಲೆ ಜನತೆಯ ಹಸಿವು ನೀಗಿಸಿದ ಕನ್ನಡದ ಕೋಟಿಗೊಬ್ಬ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಸಿದ್ದರಾಮಯ್ಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಾರೆ. ಸೌಹಾರ್ದತೆಯ ಬೀಡು ಮದನಿ ವಲಿಯವರು ನೆಲೆಸಿದ ನಾಡಿದು ಉಳ್ಳಾಲ ನಾಡು ಸೌಹಾರ್ದತೆಯ ಬೀಡು ಮದನಿ ವಲಿಯವರು ಜನತೆಯ ಹಸಿವಿನೇ ಬೀಸಿದ ಕನ್ನಡದ ಕೋಟಿಗೊಬ್ಬ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯರು ನಮ್ಮ ವೇದಿಕೆಯನ್ನ ಧನ್ಯಗೊಳಿಸಿದ್ದಾರೆ. ಸ್ವಾಗತ ಪ್ರಭಾಷಣಕ್ಕಾಗಿ ಸೈಯದ್ ಮದನಿ ದರ್ಗಾ ಸಮಿತಿ ಅಧ್ಯಕ್ಷರಾದಂತಹ ಬಿಜೆ ಹನೀಫ್ ಹಾಜಿರವರನ್ನ ಪ್ರೀತಿಪೂರ್ವಕ ಸ್ವಾಗತ ಪ್ರಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ದಕ್ಷಿಣ ಭಾರತದ ಎಂದೇ ಹೆಸರುವಾಸಿಯಾದ ಸಂತ ಶ್ರೇಷ್ಠ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಸಂಗಲ್ರವರ 432ನೇ ವಾರ್ಷಿಕ ಹಾಗೂ 22ನೇ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮದ ಸಾಮಾಜಿಕ ಭಾವೈಕ್ಯತೆ ಎಂಬ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಕರ್ನಾಟಕ ರಾಜ್ಯದ ಗಣವೆತ್ತ ಶ್ರೀಮಾನ್ಯ ಮುಖ್ಯಮಂತ್ರಿ ವೆತ್ತ ಸಭಾಧ್ಯಕ್ಷರಂತಹ ಯುಟಿ ಖಾದರ್ ಸರ್ ಅವರು, ಅದೇ ರೀತಿ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಮಾನ್ ಗೌರವಾನ್ವಿತ ದಿನೇಶ್ ಗುಂಡ್ರಾರ್ ಅವರು, ಹಜ್ ಸಚಿವರಾದಂತಹ ಗೌರವಾನ್ವಿತ ರಹೀಂ ಖಾನ್ ರವರು, ಅದೇ ರೀತಿ ಎಲ್ಲ ನಾಯಕರು. ನನ್ನ ಜವಾಬ್ದಾರಿ ಕೇವಲ ಸ್ವಾಗತ ಮಾಡುವುದು. ಸರ್, ಸ್ವಾಗತ ಮಾಡುವ ಮುಂಚೆ 1-2 ನಿಮಿಷ ಮಾತಾಡಿ ನಾ ಸ್ವಾಗತ ಹೋಗ್ತಿದ್ದೇನೆ. ಸರ್, ನಮ್ಮ ದೇಶದಲ್ಲಿ ಹಲವಾರು ದೇಶದ ಹೆಸರುವಾಸಿಯಾದ ದರ್ಗಾ ರಾಜಸ್ಥಾನದ ಅಜ್ಮೀರ್ನಲ್ಲಿರುವ ಸೂಫಿ ಸಂತರವರ ದರ್ಗಾ. ಆ ಒಂದು ದರ್ಗಾ ಬಿಟ್ಟರೆ ನಮ್ಮ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವುದು ದಕ್ಷಿಣ ಭಾರತದ ಎಂದೇ ಹೆಸರುವಾಸಿಯಾದಂತಹ ಉಲ್ಲಾಲ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ತಂಗಲ್ ದರ್ವಾ. ಅಲ್ಹಮ್ದುಲಿಲ್ಲಾ, ಇದು ನಮ್ಮ ರಾಜ್ಯಕ್ಕೆ ಸಿಕ್ಕಿದ ದೊಡ್ಡ ಕೊಡುಗೆ, ದೊಡ್ಡ ಹೆಮ್ಮೆಯಾಗಿದೆ. 22ನೇ ಪಂಚವಾರ್ಷಿಕ ಉರುಸು ನಡೆಸುತ್ತಿರುವುದು 105 ವರ್ಷ ಆಗಿ 106ನೇ ವರ್ಷ. ಈ ಉರುಸ್ ಸಮಾರಂಭ ಕಾರ್ಯದಲ್ಲಿ 23-24 ದಿವಸ ಸಾಧಾರಣ 25 ಲಕ್ಷ ಜನ ಭಕ್ತಾದಿಗಳು ಈ ಉರುಸ್ ಸಮಾರಂಭಕ್ಕೆ ಆಗಮಿಸುತ್ತಿದ್ದಾರೆ. ಸರ್, ಈ ಉರುಸ್ ಸಮಾರಂಭಕ್ಕೆ ಆಗಮಿಸ ಭಕ್ತಾದಿಗಳು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಧರ್ಮ ಭೇದ ಭಾವವಿಲ್ಲದೆ ಇಲ್ಲಿ ಈ ಸೂಫಿ ಸಂತರ ದರ್ಗಾಕ್ಕೆ ಆಗಮಿಸಿದ್ದಾರೆ.
ಸೂಫಿ ಸಂತರಾದಂತಹ ಕುತುಬುಜ್ಜಮಾನ ಸೇ ಮೊಹಮ್ಮದ್ ಶರೀಫ್ ತಂಗಲ್ ರವರು 500 ವರ್ಷಗಳ ಮುಂಚೆ ಈ ನಾಡಿಗೆ ಬಂದು ನೆಲೆಸಿ ಅವರ ಜೀವನ ಕಾಲದಲ್ಲಿ ಯಾವ ಸಂದೇಶವನ್ನು ಈ ಜನರಿಗೆ ನೀಡಿದ್ದರು? ಕೋಮು ಭಾವ ಭೇದ ಬೇರೆ ಇಲ್ಲದೆ ಎಲ್ಲರನ್ನು ಒಂದೇ ಕಣ್ಣು ನೋಡಬೇಕೆಂದು ಅವರ ಸಂದೇಶವನ್ನು 500 ವರ್ಷ ಕಳೆದರು ಈ ಉಲ್ಲಾಲ ಜಮಾತ್ ಸಮಿತಿ ಸದಸ್ಯರು ಅದೇ ರೀತಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುತ್ತಾ ನಾವು ಇಲ್ಲಿ ಸೇವೆಯನ್ನು ಮಾಡ್ತಿದ್ದೇವೆ ಸರ್. ಇನ್ನೊಂದು ವಿಷಯ, ಈ ದರ್ಗಾದಲ್ಲಿ ಕೇವಲ ಪ್ರಾರ್ಥನೆ ಮಾಡುವುದಲ್ಲ, ಈ ದರ್ಗಾದ ಅಧೀನದಲ್ಲಿ 2 ಟ್ರಸ್ಟ್ಗಳಿವೆ. ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಇನ್ನೊಂದು ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್. ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್ ಇದರ ಅಧೀನದಲ್ಲಿ 33 ಮದ್ರಸಗಳು, 33 ಮಸೀದಿಗಳು ಕೆಲಸ ನಡೆಸ್ತಾ ಇದೆ ಸರ್. ಅದೇ ರೀತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿ 17 ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದೆ. 1972ರಲ್ಲಿ ಈ ಕ್ಷೇತ್ರದ ಶಾಸಕರಾದಂತಹ ದಿವಂಗತ ಯುಟಿ ಫರೀದ್ ರವರು ಇಂದು ನಮ್ಮ ವೇದಿಕೆಯಲ್ಲಿರುವ ನಮ್ಮ ಕ್ಷೇತ್ರದ ಶಾಸಕರು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಆದಂತಹ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ರವರ ತಂದೆ ಅಪ್ಪ ಆಗಿದ್ದರು. 1972ರಲ್ಲಿ ಅವರು ಶಾಸಕರಾಗಿದ್ದ ಕೊನೆಯವರೆಗೂ ಈ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಈ ಜಮಾತಿಗೆ ಅವರಿಂದ ಆಗುವ ಎಲ್ಲ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಟ್ರಸ್ಟಿನ ಶಾಲಾ ಕಾಲೇಜಿ ಉದ್ಘಾಟನೆ ಮಾಡಿಗೂ ಆರಂಭಿಸಲಿಕ್ಕೂ ಅವರು ಪ್ರಮುಖರಾಗಿದ್ದಾರೆ. ಅಂದು ಕೆ ಇಬ್ರಾಹಿಂ ಹಾಜಿರವರು 35 ವರ್ಷ ಕಾಲ ಈ ದರ್ಗಾದ ಈ ಜಮಾತಿನ ಅಧ್ಯಕ್ಷರಾಗಿದ್ದಾರೆ ಸರ್. ನಮ್ಮಲ್ಲಿ 17 ಶಾಲಾ ಕಾಲೇಜುಗಳು, ಒಂದು ಐಟಿಐ ಕಾಲೇಜು ಇದೆ. ಆ ಐಟಿಐ ಕಾಲೇಜಿಗೆ ಇವತ್ತು 50 ವರ್ಷ ಪೂರ್ತಿಯಾಯಿತು. ಒಂದೇ ಒಂದು ಚಿಂತನೆ, 50 ವರ್ಷಗಳ ಮುಂಚೆ ನಮ್ಮ ಎಜುಕೇಶನ್ ಸಿಸ್ಟಮ್, ಎಜುಕೇಶನ್ ಹೇಗಿತ್ತು ನಮ್ಗೆಲ್ಲರಿಗೂ ಗೊತ್ತಿದೆ. 50 ವರ್ಷಗಳ ಮುಂಚೆನೆ ಈ ನಾಡಿನ ಜನತೆಗೆ ಬೇಕಾಗಿ ನಮ್ಮ ದರ್ಗಾ ಸಮಿತಿಯವರು ಶಾಲಾ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ. 1 ಲಕ್ಷಕ್ಕಿಂತಲೂ ಮಿಗಿಲಾಗಿ 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ಈ ರಾಜ್ಯಕ್ಕೆ 1 ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಯು ಈ ರಾಜ್ಯಕ್ಕೆ ಅರ್ಪಿಸಿದೆ ಸರ್. ಅದೇ ರೀತಿ ನಮ್ಮಲ್ಲಿರುವ ಉರೂಸ್ ಕಾರ್ಯಕ್ರಮದಲ್ಲಿ ಕೂಡ ಕೊನೆಯ ದಿವಸ ಉರೂಸ್ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೆ 4 ರಿಂದ 5 ಲಕ್ಷ ಜನರು ಬರುವ ಭಕ್ತಾದಿಗಳಿಗೆ ಊಟೋಪಚಾರ ಅನ್ನದಾನವನ್ನು ಒಂದೇ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಅವರಿಗೆ ನೀಡಲಾಗುತ್ತದೆ ಸರ್. ಇದು ಕರ್ನಾಟಕ ರಾಜ್ಯದ ಅತಿ ಒಂದು ಸಮಾರಂಭವಾಗಿದೆ. ಸಾರಿಗೆ ನಾನು ವಿನಂತಿ ಮಾಡಿದೆಂದರೆ ನಮ್ಮ ಶಾಲಾ ಕಾಲೇಜು ಬೇಕಾಗಿ, ನಮ್ಮ ಶಿಕ್ಷಣ ಸಂಸ್ಥೆಗಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಯುಟಿ ಖಾದರ್ ಅವರು, ಸನ್ಮಾನ್ಯ ಸ್ಪೀಕರ್ ಆದಂತಹ ಯುಟಿ ಖಾದರ್ ಅವರು ನಮಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ಸಲಹೆ ಉಪದೇಶಗಳನ್ನು ಎಲ್ಲ ನಿಮಿಷದಲ್ಲಿ ನೀಡ್ತಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವು ಮುನ್ನಡೆಯುತ್ತಾ ಇರುವುದು ಸರ್. ಮುಂದಕ್ಕೆ ನಮ್ಮ ಟ್ರಸ್ಟಿಗೆ ನಮ್ಮ ದರ್ಗಾದಲ್ಲಿ 1,000 ಎಕರೆ ಜಮೀನಿತ್ತು. 1,000 ಎಕರೆ ಜಮೀನು ನಮ್ಮ ದರ್ಗಕ್ಕಿತ್ತು. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರ ಕಾಲದಲ್ಲಿ ಉಳುವವನೇ ಒಡೆಯ ಎಂಬ ನಿಯಮ ಬಂದಾಗ ಅದು ನಮ್ಮ ಕೈಯಿಂದ ಎಲ್ಲ ಜಮೀನು ಕೂಡ ಅದು ಉಳುವವನಿಗೆ ಹೋಯ್ತು. ಈಗ ಇರುವುದು ಒಂದು ಸ್ವಲ್ಪ ಜಮೀನು ಮಾತ್ರವಾಗಿರ್ತದೆ ಸರ್. ನಾವು ಶಿಕ್ಷಣಕ್ಕೆ ಬೇಕಾಗಿ ಈ 17 ಶಾಲಾ ಕಾಲೇಜುಗಳಲ್ಲಿ 2 ಶಾಲೆಯಲ್ಲಿ ಅನುದಾನಿತ ಎಂದರೆ ಅಲ್ಲಿ ಇರುವುದು 1-2 ಟೀಚರ್
ಮಾತ್ರ 2 ಸ್ಕೂಲಲ್ಲಿ ಅನುದಾನಿತ ಎಂಬ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ಕಾರ ಮಾಡುವುದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ವಿದ್ಯೆಯನ್ನು ಅವರು ಮನೆಯಿಂದ ಶಾಲೆಗೆ ಬಂದು ಶಾಲೆಯಿಂದ ಮನೆಗೆ ಹೋಗಿ ಮುಟ್ಟುವವರೆಗೆ ಅವರ ವಾಹನ ವ್ಯವಸ್ಥೆಯನ್ನು ಕೂಡ ಎಲ್ಲವನ್ನು ಸಂಪೂರ್ಣವಾಗಿ ಫ್ರೀಯಾಗಿ ಕೊಟ್ಟು ಉತ್ತಮ ರೀತಿಯಲ್ಲಿ ಅವ್ರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದೇವೆ ಸರ್. ನಮಗೆ ಬೇಕಾಗಿರುವುದು ಇನ್ನು ನಮ್ಮ ಶಿಕ್ಷಣ ಸಂಸ್ಥೆಗೆ ಸರ್ಕಾರ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿಕೊಂಡು ಶಿಕ್ಷಣ ಸಂಸ್ಥೆಗೆ ಒಂದು ಗೌರವ ಪದವಿಯನ್ನು ಕೊಡಬೇಕು ಸರ್, ಪ್ರಶಸ್ತಿಯನ್ನು ಕೊಡಬೇಕು ಸರ್. ಅದೇ ರೀತಿ ನಮಗೆ ಇನ್ನು ಬೇಕಾಗಿರುವುದು ನಮ್ಮ ಶಿಕ್ಷಣ ಸಂಸ್ಥೆಗೆ ಬೇಕಾಗಿರುವುದು ಒಂದು ಯೂನಿವರ್ಸಿಟಿ ಆಗಿದೆ. ನಮ್ಮಲ್ಲಿ ಲಾ ಕಾಲೇಜುಗಳಿಲ್ಲ, ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳಿಲ್ಲ, ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿಲ್ಲ. ಅದಕ್ಕೆ ಬೇಕಾಗಿ ಶಿಕ್ಷಣಕ್ಕೆ ಬೇಕಾಗಿ ಸರ್ ನೀವು ನಮ್ಮ ಬಜೆಟ್ ನಲ್ಲಿ ಕಳೆದ ಬಜೆಟ್ ನಲ್ಲಿ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಮುಂದಿನ ಬಜೆಟ್ ಆದರೂ ಸರ್ ಒಂದು ಉತ್ತಮವಾದ ಪ್ಯಾಕೇಜ್ ಅನ್ನು ಈ ಸೈಯದ್ ಮದನಿ ದರ್ಗಾ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಘೋಷಿಸಬೇಕಾಗಿ ತಮ್ಮಲ್ಲಿ ನಾನು ಈ ಜಮಾತಿನ ಪರವಾಗಿಯೂ ಈ ಸೇರಿದ ಎಲ್ಲಾ ಜನೋತ್ಸವ ಸರವಾಗಿಯೂ ತಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ನೇತಾರರು, ಈ ಕರ್ನಾಟಕದ 4 ಕೋಟಿ ಜನರ ಕಣ್ಮಣಿಯಾದಂತಹ ಶ್ರೀಮಾನ್ಯ ಸಿದ್ದರಾಮಯ್ಯಜಿಯವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಖಾಜಿ ಉಲ್ಲಾಲ ಖಾಜಿ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇನ್ನೊಬ್ಬರು ಸಚಿವರು, ನಗರಾಭಿವೃದ್ಧಿ ಸಚಿವರಾದ ಗೌರವಾನ್ವಿತ ಬೈರತಿ ಸುರೇಶ್ ರವರ ವಿಷಯದಲ್ಲಿ ಅವರ ನಡತೆ, ಅವರು ಜನರಿಗೆ ಮಾಡುವಂತ ಸೇವೆಯನ್ನು ಇಂದು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರನ್ನು ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ಉರೂಸಿನ ಪರವಾಗಿಯೂ ಈ ಜನೋತ್ಸವದ ಪರವಾಗಿಯೂ ಆರ್ಥಿಕವಾಗಿ ನಾನು ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯಲ್ಲಿರುವ ನಮ್ಮ ರಾಜ್ಯದ ಶ್ರೀ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ, ನಮಗೆ ಯಾವತ್ತು ಎಲ್ಲಾ ವಿಷಯದಲ್ಲೂ ನಾವು ಬ್ಯಾಂಗ್ಳೂರಿಗೆ ಹೋದಾಗ ಆರ್ಥಿಕವಾಗಿ ನಮ್ಮನ್ನು ಕೈ ಹಿಡಿದುಕೊಂಡು ಮುಖ್ಯಮಂತ್ರಿಯವರ ಕಚೇರಿಗೆ ಕರ್ಕೊಂಡು ಹೋಗುವ ಒಂದೇ ಒಬ್ಬ ಲೀಡರ್ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ, ಅದು ನಸೀರ್ ಅಹಮದ್ ರವರು. ಎಂದು ನಾವು ಅವರನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ನಾನು ಈ ಕಾರ್ಯಕ್ರಮದ ಪರವಾಗಿ, ಈ ಉರುಸಿನ ಪರವಾಗಿ, ಈ ಜನೋತ್ಸವದ ಪರವಾಗಿಯೂ ನಾನು ಅವರನ್ನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಇನ್ನೊಬ್ಬರು ಸಚಿವರು, ನಮ್ಮ ನೆಚ್ಚಿನ ನಾಯಕರು, ನಮ್ಮಲ್ಲೇ ಒಂದು ಉಲ್ಲಾರದ ವ್ಯಾಪಾರದಲ್ಲಿ ಒಂದು ಉತ್ತಮವಾದ ನಟರಿರುವವರು ಹಜ್ ಸಚಿವರಾದಂತಹ ಗೌರವಾನ್ವಿತ ರಹೀಂ ಖಾನ್ ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ನಮ್ಮ ವೇದಿಕೆಯಲ್ಲಿರುವ ಇನ್ನೊಬ್ಬ ಯುವ ನಾಯಕರು, ಸಚಿವರು ಆದಂತಹ ಕೃಷ್ಣ ಬೈರೇಗೌಡರವರನ್ನು ಈ ಉರುಸ್ ಕಾರ್ಯಕ್ರಮಕ್ಕೆ, ಇವತ್ತಿನ ಕಾರ್ಯಕ್ರಮಕ್ಕೆ, ಈ ಜನೋತ್ಸವದ ಪರವಾಗಿ, ಉರೂಸಿನ ಪರವಾಗಿಯೂ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬ ನಾಯಕರು, ನಮ್ಮ ದಕ್ಷಿಣ ಜಿಲ್ಲಾ ಉಸ್ತುವಾರಿ ನಾಯಕರು, ಉಸ್ತುವಾರಿ ಸಚಿವರು ಆದಂತಹ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಜಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿ ಎಂದು ಹೇಳಬಹುದು ಶ್ರೀ
BZ ವಕ್ಫ್ ಸಚಿವರಾದಂತಹ ಸನ್ಮಾನ್ಯ ಬಡವರ ಬಂದೆ ಹೇಳಬಹುದು ಜಮೀರ್ ಅಹಮದ್ ರವರು. ಕಾರಣಾಂತರಗಳಿಂದ ಅವರು ಇವತ್ತು ವೇದಿಕೆ ಈ ಕಾರ್ಯಕ್ರಮ ಬರ್ಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾನು ಅವರಿಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬ ನಾಯಕರು ಆದಂತಹ ನಮ್ಮ ಧಾರ್ಮಿಕ ನೇತಾರರು, ಕೇರಳ ಕರ್ನಾಟಕದ ಜನರ ಕಣ್ಮಣಿಯಾದಂತಹ ಗೌರವಾನ್ವಿತ ಆಟಕೋಯ ತಂಗಲ್ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಕೇರಳ ಕರ್ನಾಟಕದ 2 ರಾಜ್ಯಗಳಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವ ಗೌರವಾನ್ವಿತ ಕಡಲುಂಡಿ ಖಲೀಲ್ ತಂಗಲ್ರವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ 66 ವರ್ಷಗಳ ಕಾಲ ಈ ಮಣ್ಣಿನಲ್ಲಿ, ಈ ಉಲ್ಲಾಳದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ನೇತೃತ್ವ ನೀಡಿದಂತಹ ತಾಜುಲ್ ಉಲಮಾ ಅಬ್ದುಲ್ ರಹಮಾನ್ ಕುಂಜಿಕೋಯ ತಂಗಲ್ರವರ ಸುಪುತ್ರ ಇಂಬಿಚ್ಚಿ ಕೋಯ ತಂಗಲ್ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಬಂಟ್ವಾಳ ಕ್ಷೇತ್ರದ ಮಾಜಿ ಸಚಿವರಾದಂತಹ ರಮಾನತ ಗೌರವಾನ್ವಿತ ರಮಾನತರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಪುತ್ತೂರಿನ ಶಾಸಕರಾದಂತಹ ಗೌರವಾನ್ವಿತ ಅಶೋಕ್ ರೈರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿರುವ ಇನಾಯತ್ ಸರ್ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ವೇದಿಕೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಜನರ ಕಣ್ಮಣಿಯಾದಂತಹ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಕೇರಳ ಕರ್ನಾಟಕ ರಾಜ್ಯ ಕಂಡ ಸೈಯದ್ ಕುಟುಂಬದ ಕಣ್ಮಣಿ ಮುನವ್ವರಲಿ ಶಿಹಾಬ್ ತಂಗಲ್ರವರ ಹೆಸರು ಕೇರದ ಯಾರು ಒಬ್ಬರು ಕೂಡ ಈ ಕೇರಳ ಕರ್ನಾಟಕ ಅಥವಾ ನಮ್ಮ ದೇಶದಲ್ಲಿ ಯಾರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ದೊಡ್ಡ ನಾಯಕರಿದ್ದಾರೆ ಮುನವ್ವರಲಿ ಶಿಹಾಬ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಉರುಸಿನ ಪರವಾಗಿಯೂ ಸೈಯದ್ ಮಹದಿ ದರ್ಗಾದ ಪರವಾಗಿಯೂ ಈ ಜನಸ್ತೋಮದ ಪರವಾಗಿ ನಾನು ಅವರಿಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇನ್ನೊಬ್ಬರು ಮಾಜಿ ಶಾಸಕರಾದ ಶ್ರೀಮಾನ್ ಗೌರವಾನ್ವಿತ ಸೊರಕೆ ಸಾರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವ ಯಾನಪ್ಪಯ್ಯ ಮೆಡಿಕಲ್ ಕಾಲೇಜು, ಯಾನಪ್ಪಯ್ಯ ಯೂನಿವರ್ಸಿಟಿ ನಮ್ಮ ಸಂಸ್ಥೆಗೆ 50 ವರ್ಷಗಳಿಂದಲೂ ಎಲ್ಲಾ ರೀತಿಯ ಸಹಾಯವನ್ನು ಮಾಡುತ್ತಿರುವ, ಎಲ್ಲಾ ರೀತಿಯ ಉಪದೇಶವನ್ನು ನೀಡುತ್ತಿರುವ ಯಾನಪ್ಪಯ್ಯ ಅಬ್ದುಲ್ ಕುಂಜಾಜರ್ ಅವರನ್ನು ಸೈಯದ್ ಮಹದಿ ದರ್ಗಾ ಸಮಿತಿ ಪರವಾಗಿಯೂ ಉರೂಸ್ ಸಮಿತಿಯ ಪರವಾಗಿಯೂ ಈ ಜನೋಸ್ತಮದ ಎದುರಿಗೆ ಅವರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಕರ್ನಾಟಕದ ರಾಜ್ಯದ ಯಾವತ್ತೇ ಮುಖ್ಯಮಂತ್ರಿ ಆಗಿರುವವರು ನಮ್ಮ ನಾಡಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲರಿಗೂ ನಮಗೆ ಉಪದೇಶ ನೀಡುತ್ತಿರುವ, ಸಲಹೆ ನೀಡುತ್ತಿರುವ, ಸಹಕಾರ ನೀಡುತ್ತಿರುವ ಸಿಎಂ ಗೌರವಾನ್ವಿತ ಸಿಎಂ ಇಬ್ರಾಹಿಂ ರವರನ್ನು ನಾನು ಈ ಕಾರ್ಯಕ್ರಮಕ್ಕೆ ದರ್ಗಾದ ಪರವಾಗಿಯೂ ಉರೂಸಿನ ಪರವಾಗಿಯೂ ಈ ಜನಸಭೆವರೆಗೂ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಬೆಂಗಳೂರಿನ GM ಬಿಲ್ಡರ್ಸ್ ಇದರ ಚೇರ್ಮನ್ ಆದಂತಹ ಗೌರವಾನ್ವಿತ ಮುಸ್ತಾಕ್ ಖಾದ್ರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಬೆಂಗಳೂರಿನ ಉಬೈದಿಲ್ಲರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ವೇದಿಕೆಯಲ್ಲಿರುವ ಯುಟಿ ಇಫ್ತಿಕಾರ್ ಅಲಿ ಅವರನ್ನು, ಎಲ್ಲ ನಾಯಕರನ್ನು, ನಾಸಿರ್ ಲಕ್ಕಿಸ್ಟಾರ್, SMR ರಶೀದಾಜಿ, ಜೈನಿ ವಸ್ತಾದ್, ಎಲ್ಲ ಸಾವುಲ್ ಹಮೀದ್, ಎಲ್ಲ ನಾಯಕರನ್ನು
ಅದೇ ರೀತಿ ಎಲ್ಲ ನಾಯಕರು ಸ್ವಾಗತಿಸುತ್ತಾ ನಮ್ಮ ದರ್ಗಾದ ಮಾಜಿ ಅಧ್ಯಕ್ಷರು ಕನಚೂರು ಮೆಡಿಕಲ್ ಕಾಲೇಜಿನ ಚೈರ್ಮನ್ ಆದಂತಹ ಶ್ರೀಮಾನ್ ಕನಚೂರು ಮೋಹನಾಜಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿರುವ ಗೌರವಾನ್ವಿತ ಉದಯ್ ಶೆಟ್ಟಿ ಅವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನಾಯತ್ ಅಲಿ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ದರ್ಗಾ ಸಮಿತಿಯ ಪದಾಧಿಕಾರಿಗಳು, ದರ್ಗಾ ಸಮಿತಿ ಸದಸ್ಯರು, ಗುರು ಸಮಿತಿ ಸದಸ್ಯರು, ಎಲ್ಲ ಸ್ವಯಂ ಸೇವಕರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಶಿಕ್ಷಣ ರಂಗದಲ್ಲಿ ಕ್ರಾಂತಿಯ ಅಲೆ ಎಬ್ಬಿಸುತ್ತಿದೆ. ಸೈಯದ್ ಮದನೀಶ್ ಶುಭ ನುಡಿಗಳೊಂದಿಗೆ ವೇದಿಕೆಯಲ್ಲಿ ನಡೆದ ಗಣ್ಯ ಅತಿಥಿಗಳಿಗೆ ಸ್ವಾಗತಿಸಿದಂತಹ ಬಿಜಿ ಹನೀಫ್ ಹಾಜಿರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಡಿಯನ್ ಗ್ರ್ಯಾಂಡ್ മുഫ്തി സുൽത്താനുൽ ഉലമ ദുആ കൊണ്ട് ഈ വേദിയെ ധന്യമാക്കുകയാണ്. ദുആ കൊണ്ട് വേദിയെ ധന്യമാക്കുന്നു. ബിസ്മില്ലാഹിർ റഹ്മാനിർ റഹീം. അൽഹംദുലില്ലാഹി റബ്ബിൽ ആലമീൻ വസ്സലാത്തു വസ്സലാമു അലാ സയ്യിദിനാ മുഹമ്മദിൻ വഅലാ ആലിഹി വഅസ്ഹാബിഹി أجمعين. أما بعد فأعوذ بالله من الشيطان الرجيم. بسم الله الرحمن الرحيم. ഈ മഹത്തായ സദസ്സിനെ അലങ്കാരമാക്കി ഇവിടുത്തെ ജനങ്ങളെ സന്തോഷിപ്പിക്കാൻ വേണ്ടി ഇവിടെ എത്തിയ ബഹുമാനപ്പെട്ട കർണാടക സ്റ്റേറ്റ് മുഖ്യമന്ത്രി സിദ്ധരാമയ്യ അവർക്ക് ഞാൻ എൻ്റെ എല്ലാവിധ സന്തോഷങ്ങളും ആദ്യമായി അറിയിക്കുകയാണ്. പിന്നീട് ഉള്ള ആളുകളുടെ ആരെ പേരും ഞാൻ പറയുന്നില്ല. ഒരാളുടെ പേര് പറയുമ്പോൾ മറ്റൊന്ന് വിട്ടുപോയാൽ വളരെ ബുദ്ധിമുട്ടാണ്. ബഹുമാനപ്പെട്ട മുഖ്യമന്ത്രി അവർ ഈ കർണാടക സ്റ്റേറ്റിൽ കഴിഞ്ഞ 5 വർഷം ഭരണം നടത്തി അതിൽ ജനങ്ങൾക്ക് സന്തോഷം ഉണ്ടായതുകൊണ്ടാണ് വീണ്ടും അദ്ദേഹത്തെ തിരഞ്ഞെടുത്തിട്ടുള്ളത് എന്ന് എല്ലാവർക്കും അറിയാം. അതുകൊണ്ട് ഇവിടെ എല്ലാ വിഭാഗം ജനങ്ങളുടെയും മുഖ്യമന്ത്രിയാണല്ലോ. ജയിച്ചു കഴിഞ്ഞാൽ കോൺഗ്രസിന്റെ മന്ത്രിയല്ല, അതുപോലെ ഏതെങ്കിലും ഒരു പ്രത്യേക പാർട്ടിയുടെ മന്ത്രിയല്ല, ഈ കർണാടക ജനത്തിലുള്ള എല്ലാവരുടെയും മന്ത്രിയാണ്. ആ നിലക്ക് തന്നെയാണ് അദ്ദേഹം ഇപ്പോൾ ഇവിടെ പ്രവർത്തിച്ചുകൊണ്ടിരിക്കുന്നത്. അതുകൊണ്ട് ഈ മഹത്തായ പരിപാടിയിൽ വന്ന സമയം ഞാൻ ഓർമ്മപ്പെടുത്തുന്നത്, ഇവിടെ ഇന്ത്യ രാജ്യത്ത് മുസ്ലിംകൾ, ഹൈന്ദവർ, ക്രൈസ്തവർ, ബുദ്ധൻ, ജൈനൻ ഇങ്ങനെ തുടങ്ങി വിവിധ മതക്കാരുണ്ട്. കർണാടക സ്റ്റേറ്റിൽ വിവിധ കുടുംബങ്ങളും آتنا في الدنيا حسنة وفي الآخرة حسنة وقنا عذاب النار وصلى الله على سيدنا محمد وآله وصحبه أجمعين والحمد لله رب العالمين. ഇനി ഇൻഷാല്ലാ മുഖ്യമന്ത്രി അത് നിങ്ങളെ പറഞ്ഞു കൊടുക്കി. ഒരാള്
ഞാൻ പറഞ്ഞത് കന്നഡ ഭാഷയിൽ ഒന്ന് മനസ്സിലാക്കി കൊടുത്താൽ അത് പറഞ്ഞാൽ മതി. ഞാൻ പറഞ്ഞ കാര്യം ವೇದಿಕೆಯಲ್ಲಿರುವ ಗಣ್ಯ ಅತಿಥಿಯು ನಮ್ಮ ನೆರೆಯ ಕ್ಷೇತ್ರದ ಶಾಸಕರಾದಂತಹ ಗೌರವಾನ್ವಿತ ಅಶ್ರಫ್ ಸರ್ ಅವರನ್ನು ಕೂಡ MLA ಸರ್ ಅಂತ ಅಶ್ರಫ್ ಸರ್ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಉಲ್ಲಾಲ ಖಾಜಿರವರು ಮಲಯಾಳಂ ಭಾಷೆಯಲ್ಲಿ ಭಾಷಣ ಮಾಡಿದ್ದರಿಂದ ಉಪದೇಶ ನೀಡಿದ್ದರಿಂದ ಅದನ್ನು ಕನ್ನಡಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಚೇರ್ಮನ್ ಸಾಫಿ ವಸ್ತಾದ್ರವರು ಮಾತಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಭಾರತದ ಗ್ರ್ಯಾಂಡ್ ಮುಫ್ತಿ ಆದಂತಹ ಸುಲ್ತಾನ್ ಉಲಮಾ AP ಉಸ್ತಾದರು ಮುಕ್ತ ಕಂಠದಿಂದ ಕೆಲವು ವಿಚಾರಗಳನ್ನು ಇಲ್ಲಿ ಮಂಡಿಸಿದರು. ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ತಮ್ಮನ್ನ ಆರಿಸಿರೋದು ತಾವು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಯಾಗಿದೆ. ಈ ರಾಜ್ಯದ ಎಲ್ಲಾ ಜಾತಿ ಧರ್ಮಗಳೆಡೆಯಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರನಾಗಿ ತಾವು ತಮ್ಮ ಮೊದಲನೇ ಅವಧಿಯಲ್ಲಿ ಕಾರ್ಯಾಚರಿಸಿದ್ದರಿಂದ ಈ ಕರ್ನಾಟಕದ ಜನತೆ ತಮ್ಮನ್ನು ಎರಡನೇ ಬಾರಿ ಆರಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಗೆ ಏರಿಸಿದೆ. ಅದೇ ರೀತಿ ಈ ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ತಮ್ಮ ಅಭೂತಪೂರ್ವವಾದಂತಹ ಸೇವೆ ಹಾಗೂ ಶ್ಲಾಘನೀಯವಾದಂತಹ ಕೆಲಸಗಳನ್ನು ನಾನು ಹತ್ತಿರದಿಂದ ನಾನು ನೋಡುತ್ತಾ ಇದ್ದೇನೆ. ಅಭಿನಂದನಾರ್ಹ, ಪ್ರಶಂಸಾರ್ಹ. ಇನ್ನು ಮುಂದೆಯೂ ಈ ರಾಜ್ಯಕ್ಕೆ ನಿಮ್ಮ ನಾಯಕತ್ವ, ನಿಮ್ಮ ರಾಜಕೀಯ ವೈಭವ, ಅದೇ ರೀತಿ ಸಾಮಾಜಿಕ ನ್ಯಾಯದ ನಿಮ್ಮ ಆ ದೊಡ್ಡ ಆದರ್ಶ ಅದು ಇಡೀ ದೇಶಕ್ಕೆ ಮಾದರಿಯಾಗಲಿ ಎಂದು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಒಳ್ಳೆಯದು ಕೊಡಲಿ ಎಂದನ್ನು ಮಾನ್ಯರಾದ ಬಹುಮಾನ್ಯರಾದ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದರವರು ಮುಖ್ಯಮಂತ್ರಿಯನ್ನು ಹರಸಿದ್ದಾರೆ. ಅಲ್ಲದೆ ವಿಧಾನಸಭಾ ಸ್ಪೀಕರ್ಗಳ ರಾಷ್ಟ್ರೀಯ ಸಮಿತಿಗೂ ಆಯ್ಕೆವಾದ ಜನಾಬ್ UT ಖಾದರ್ ಅವರು ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಉರುಸ್ನ ಈ ಒಂದು ಅರ್ಥಪೂರ್ಣ ಮತ್ತು ಧಾರ್ಮಿಕ ಮತ್ತು ಪವಿತ್ರತೆ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡು ನಮ್ಗೆಲ್ಲರಿಗೂ ದುವಾ ಮೂಲಕ ಈಗ ಚಾಲನೆ ಕೊಟ್ಟಂತ ನಮ್ಗೆ ಅತ್ಯಂತ ಆದರಣೀಯರು, ನಮ್ಗೆಲ್ಲರಿಗೂ ಬಹುಮಾನ್ಯರಾಗಿರುವಂತ ಕಮರ್ ಉಲೇಮಾ AP ಉಸ್ತಾದ್ ಅವರ ದುವಾವನ್ನು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಉಲ್ಲಾಳದ ಜನತೆ ಮತ್ತು ನಾನು ಮತ್ತು ಉಲ್ಲಾಳ ದರ್ಗಾ ಸಮಿತಿ ಅಧ್ಯಕ್ಷರು ಮತ್ತು ಉಲ್ಲಾಳದ ಸರ್ವ ಜನರು ಏನೆಲ್ಲ ಅಭಿವೃದ್ಧಿ ಮತ್ತು ಇದಕ್ಕೆ ಅನುದಾನ ಕೇಳಿದಾರ ಕ್ಷೇತ್ರಕ್ಕೆ ಮತ್ತು ಈ ದರ್ಗಕ್ಕೆ ಕೇಳಿದಂತ ಎಲ್ಲ ಅನುದಾನ ಕೊಟ್ಟಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿಂತ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಗೆಲ್ಲ ಆದರಣೀಯ ಬಹುಮಾನದ ಕಡಲು ತಂಗಲ್ ಅವರೇ, ಬಹುಮಾನದಂತ ಅಬ್ಬು ತಂಗಲ್ ಅವರೇ, ವೇದಿಕೆ ಮೇಲೆ ಕುಂಭ ತಂಗಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಸಚಿವರು ಮಿತ್ರರಾಗಿರುವಂತಹ ಗೌರವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರೇ, ದಿನೇಶ್ ಗುಂಡೂರಾವ್ ಅವರೇ, ರಹೀಂ ಖಾನ್ ಅವರೇ, ನಾಸಿರ್ ಅಹಮದ್ ಅವರೇ, CM ಇಬ್ರಾಹಿಂ ಅವರೇ, ಅದೇ ರೀತಿ ನಮ್ಮ ಅತ್ಯಂತ ಗೌರವಿತರು ಆತ್ಮೀಯರು ಆಗಿರುವಂತ ಕೊಡ್ತಂತ ಮನೋಹರ್ ಇಶಾಫ್ ತಂಗಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಐವನ್ ಡಿಸೋಜರ್ ಅವರೇ, ರಮನಾಥ್ ರೈ ಅವರೇ, ಗೌತಮ್ ಮಶ್ರೂರ್ ತಂಗಲ್ ಅವರೇ, ಅಧ್ಯಕ್ಷ ಹನೀಫ್ ಹಾಜೀರ್ ಅವರೇ, ಇನ್ನಿತರ ವೇದಿಕೆ ಎಲ್ಲ ಪೇರು ಎಲ್ಲ ನಮ್ಮ ಗಣ್ಯ ಅತಿಥಿ ವರ್ಗದವರೇ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ತಮ್ಮ ಶಾಸಕ ಮಿತ್ರರೇ ಮತ್ತು ಮಾಜಿ ಮಂತ್ರಿಗಳೇ, ಇಂಥ ಗಣ್ಯ ಅತಿಥಿಗಳೇ, ಮುಂದಿರೋ ಉಲೇಮಾಗಳೇ, ಉಮಾರಾಗಳೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮುಖಂಡರೇ, ದೀರ್ಘವಾಗಿ ಮಾತಾಡದೆ ನಾನು ಪ್ರಪ್ರಥಮವಾಗಿ ಈ ಒಂದು ಐತಿಹಾಸಿಕ ಉರುಸನ್ನು ಅತ್ಯಂತ ಪಾವಿತ್ರೆಯಿಂದ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಉಲೇಮಾಗಳನ್ನು, ಉಮಾರಾಗಳನ್ನು, ದರ್ಗಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರನ್ನು, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಕೊಟ್ಟಂತ ಪ್ರತಿಯೊಬ್ಬ ಹಿತೈಷಿಗೂ ಕೂಡ ಸರ್ವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರೆಲ್ಲ ತಮ್ಮ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಬಹಳ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಒತ್ತು ಬಯಸ್ತೇನೆ. ನಾನು ಬಹುಶಃ ಇದು ಉಳ್ಳಾಲ ಜನತೆ ಹೇಳುವುದಿಷ್ಟೇ, ಉಳ್ಳಾಲವನ್ನು ಅತ್ಯಂತ ಸಾಮರಸ್ಯ ಸೋದರತೆಯ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ. ಉಳ್ಳಾಲ ದರ್ಗಾ ಬರೇ ಒಂದು ಧರ್ಮಕ್ಕೆ ಸೇರಿದಂತ ಒಂದು ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ. ಉಳ್ಳಾಲ ದರ್ಗಾ ಅದು ಸರ್ವ ಧರ್ಮದ ಸೌಹಾರ್ದತೆಯ ಧಾರ್ಮಿಕತೆ ಮತ್ತು ಪ್ರೀತಿ ವಿಶ್ವಾಸ ಒಂದು ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಜಾತಿ ಎಲ್ಲ ಮತ್ತೆ ವರ್ಗದವರು ಬಂದು ಅವರವರ ನೋವನ್ನು ಬಹುಶಃ ಏನಿದೆ ಅದನ್ನು ಆಧ್ಯಾತ್ಮಿಕವಾಗಿ ಬಂದು ಪ್ರಾರ್ಥನೆ ಮಾಡುವ ಮೂಲಕ ನೆಮ್ಮದಿ ಸಿಕ್ಕುವಂತ ಅತ್ಯಂತ ಪಾವಿತ್ರತೆ ಮಣ್ಣಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯ ಅಲ್ಲ, ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮತ್ತು ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಾಮರಸ್ಯ ಸೋದರತೆಯನ್ನು ಕಾಪಾಡುವಂತ ಕೆಲಸ ನಿಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಸಾಮರಸ್ಯ ಅಂತ ಹೇಳಿದ್ರೆ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯ ಇರಲೇಬೇಕಾಗ್ತದೆ, ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಸಾಮರಸ್ಯತೆ ಅಂದ್ರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿಲ್ಲ. ಈ ಭಿನ್ನಾಭಿಪ್ರಾಯ ನಾವು ಪರಸ್ಪರ ಹಂಚಿಕೊಂಡು ಚರ್ಚೆ ಮಾಡಿಕೊಂಡು ಹೊಂದಾಣಿಕೆಯಿಂದ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತ ಹೇಳಿ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಉಳ್ಳಾಲದಿಂದ ಪ್ರಾರಂಭ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ನಿಮ್ಮದೆಲ್ಲ ಕೇಳುವುದಿಷ್ಟೇ, ಶಾಂತಿ ನಮ್ಮ ಕೈಗೆ ಕೊಡಿ, ಅಭಿವೃದ್ಧಿಯ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಸರ್ಕಾರ ಖಂಡಿತವಾಗಿ ಮಾಡ್ತದೆ. ಅದು ನಮಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಈ ಉರುಸ್ ಕಾರ್ಯಕ್ರಮ ಬರೀ 1 ದಿವಸ 10 ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಅಥವಾ ಒಂದು ಶ್ರದ್ಧಾಪೂರ್ವಕ ಕಾರ್ಯಕ್ರಮ ಜೊತೆಯಲ್ಲಿ ಇದು ನಮ್ಮ ಊರಿನ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಆಚರಣೆಯನ್ನು, ವಿಚಾರಣೆಯನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂತ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಅವಕಾಶ ಆಗ್ಲಿ. ನಾನೆಲ್ಲ ನಿಮ್ಮ ಕ್ಷೇತ್ರ ಜನರಿಗೆ ಹೇಳಿದಿಷ್ಟೇ, ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ. ಯಾರಾದ್ರೂ ನಿಮ್ಗೆ ಬೈದ್ರೆ ಅವನಿಗೆ ಹಿಂದೆ ಬೈಲಿಕ್ಕೆ ನೀವು ಇಷ್ಟೆಲ್ಲ ಕಲಿಬೇಕಂತ ಇಲ್ಲ. ನೀವು ಮದ್ರಸೆಗೆ ಹೋಗ್ಬೇಕು, ಬಹುಶಃ ಶಾಲೆಗೆ ಹೋಗ್ಬೇಕು, ಧಾರ್ಮಿಕ ಕಾರ್ಯಕ್ರಮ ಹೋಗ್ಬೇಕು, ಏನು ಅಗತ್ಯ ಇಲ್ಲ. ಯಾರದು ಬೈದಾಗ ಮತ್ತೆ ಹಿಂದೆ ಬೈಲಿಕ್ಕೆ ಸಣ್ಣ ಮಗುವಿಗೂ ಕೂಡ ಇವತ್ತು ಶಕ್ತಿ ಇದೆ. ಯಾರದು ಬೈದಾಗ ನೆಗಡಿಕೊಂಡು ಬೆನ್ನು ತಟ್ಟಿ ಅಲ್ಲಾಹ್ ತಾಲ ದೇವರು ಇನ್ನು ಮುಂದೆ ನೀವು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನೀವು ನೆಗಡಿಕೊಂಡು ಮುಂದೆ ಹೋಗ್ತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವ ಆಗ್ಬೇಕು. ಅದು ಉಳ್ಳಾಲದ ವ್ಯಕ್ತಿತ್ವ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ನಿಮ್ಮನ್ನು ಮೇಲೆ ತೆಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆ ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನಮ್ಮ ಜೊತೆ ದೊಡ್ಡ ದೊಡ್ಡ ಆಸ್ತಿ ಸಂಪತ್ತು ನಮ್ಗೆ ಇವತ್ತು ಆಗ್ಬೇಕಂದ್ರೆ ನಾನು ಇವತ್ತು ನಮ್ಮ ಹತ್ರ ಕಲಿಕಲೆಯಿಂದ ನಾನು ಇವತ್ತು ಕೇಳಿಕೊಂಡು ಬಹುಶಃ ಮುಂದಿನ ದಿನ ನಾವೆಲ್ಲರೂ ಕೂಡ ಜೊತೆ ಮುಂದೆ ಹೋಗುವಂತ ಅವಕಾಶ ಮಾಡುವ. ಬಹುಶಃ ಕಳೆದ ಸಲ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲರ ದುವಾ ಆಶೀರ್ವಾದ ಮುಖಾಂತರ ನಮಗೆ ಬೇರೆ ಬೇರೆ ಅಧಿಕಾರ ಸಿಕ್ಕುವಂತ ಅವಕಾಶ ಆಗಿದೆ. ಈ ಸಲ ಬಹುಶಃ ನೀವೆಲ್ಲರೂ ಸೇರಿ, ನಮ್ಮ ಸರ್ಕಾರ ಸೇರಿ, ಮುಖ್ಯಮಂತ್ರಿಗೆಲ್ಲ ಸೇರಿಕೊಂಡು ನನ್ನನ್ನು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಕೊಟ್ಟಿದ್ದಾರೆ. ನಾನು ಸಭಾಧ್ಯಕ್ಷನಾದ ಸಂದರ್ಭದಲ್ಲಿ ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಚರ್ಚೆ ಸರಿಯಾಗಿ ಕನ್ನಡ ಬರುವುದಿಲ್ಲ, ಅದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ಹಿರಿಯ ನಾಯಕರು ಇರುವಾಗ ಈ ವಯಸ್ಸಿನಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಅದು ಇಷ್ಟೊಂದು ದೊಡ್ಡ ಸಭೆಯನ್ನು ಕರಾವಳಿಯ ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋದ್ರಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ಬಹಳ ಚರ್ಚೆ. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದೀರಾ, ಅದು ಕರಾವಳಿಯ ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋರು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಬೆಳೆಕೊಂಡು ಇವತ್ತೆಲ್ಲ ದುವಾ ಎಲ್ಲ ನಾಯಕರು ಬಂದಿದ್ದಾರೆ, ನಾವೆಲ್ಲ ಬಂದಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆ ಏನಿದೆ, ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿದ್ರೆ ಸುಮಾರು 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಿಗೆ ನಾವು ಕೂಡ ಇಲ್ಲಿ ಬಂದು ಬೇರೆ ಬೇರೆ ಕಾರ್ಯಕ್ರಮ ಆಟ ಆಡ್ತಿದ್ದೆವು. 45 ವರ್ಷಗಳ ಹಿಂದೆ ಇಲ್ಲಿ ಬಂದಂತ ಇಲ್ಲಿ ಆಟ ಆಡ್ತಿದ್ದಂತ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದ್ರೆ ಅಲ್ಲಾಹ್ ತಾಲ ದೇವರು ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವು ಮಾತ್ರ ದೊಡ್ಡ ಜನ ಆಗುದಲ್ಲ, ನಮ್ಗಿಂತ ದೊಡ್ಡ ಜನವಾಗಿ ಏನಿದೆ ಅದನ್ನು ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲರ ದುವಾ ಪ್ರಾರ್ಥನೆ ಏನು, ನಮ್ಮನ್ನು ನೋಡಿ ನೀವು ಸಂತೋಷ ಪಡುವುದಲ್ಲ, ನಿಮ್ಮ ಮಕ್ಕಳನ್ನು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ತಕೊಂಡು ಹೋಗ್ಬೇಕೆಂದು ಆಲೋಚನೆ ಮಾಡಿಕೊಂಡು ಅದು ನಮ್ಮ ದೊಡ್ಡ ಆಶೆ, ಅದು ನಮ್ಮ ಇವತ್ತಿನ ದೊಡ್ಡ ಮಟ್ಟದ ಪ್ರಾರ್ಥನೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ನಮ್ಮ ಎಲ್ಲ ಸಚಿವರಿಗೆ, ಎಲ್ಲ ಶಾಸಕ ಮಿತ್ರರಿಗೆ, ಮಾಜಿ ಶಾಸಕರಿಗೆ ಹಾಗೂ ಧಾರ್ಮಿಕ ಉಲೇಮಾಗಲಿ ಉಮಾರಕ್ಕಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ, ಕಾಜಿಗಳಾದ ಎಪಿ ಉಸ್ತಾದ್ ಅವರು ಬಹುಶಃ ವಿಶೇಷ ಅನುಭವ ಹೊಂದಿದವರು. ಹಿಂದೆ ನಮ್ಮ ಕಾಜಿಗೆ ತಾಜುಲ್ ಉಲೇಮಾನ ಇರಲಿ, ಅದೇ ರೀತಿ ನಮ್ಮ ಕೂರ ತಂಗಳಿರ್ಲಿ, ಇವರೆಲ್ಲ ನಮ್ಮ ಮಾರ್ಗದರ್ಶನ ಇವತ್ತಿನ ಆ ನೇತೃತ್ವ ಬಹುಶಃ
ಇವತ್ತು ಕ್ಯಾಲಿಕಟ್ನ ಮರ್ಕಸ್ ಮತ್ತೆ ನಾವೇನೆಲ್ಲ ಇವತ್ತು ನೋಡಿದೇವ, ಆ ದೊಡ್ಡ ಮಟ್ಟದ ಆ ಒಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರ ಇವತ್ತು ಅದೇ ರೀತಿಯ ಒಂದು ಮಾದರಿ ಕ್ಷೇತ್ರವಾಗಿ ಉಳ್ಳಾಲಕ್ಕೆ ಮುಂದಿನ ದಿನ ಬರಲಿ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಮತ್ತೊಬ್ಬ ನಮ್ಮ ಸನ್ಮಿತ ಮುನವರ ಶಾಪ್ತಂಗಳು ಕೂಡ ಬಂದು ನಮ್ಗೆಲ್ಲದಕ್ಕೂ ದುವಾ ಮಾಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಪ್ರೀತಿಪೂರ್ವಕ ಅಮ್ಮಿನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ಬರಕಾತ್. ಎನ್ನೆಲ್ಲ ಸೋದರಿಗೆ ನಮಸ್ಕಾರಗಳು. ಜೈ ಹಿಂದ್. ಉಳ್ಳಾಳದ ಕಣ್ಮಡಿ ಯುಟಿ ಖಾದರ್ ಸಭಾಧ್ಯಕ್ಷರಂತ ಕೇಳಿದವರ ಮುಂದೆ ಇದೀಗ ವಿಧಾನಸಭಾ ಸ್ಪೀಕರ್ಗಳ ರಾಷ್ಟ್ರೀಯ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಇದೀಗ ಚರಿತ್ರ ಮಹಾ ನಿಮಿಷಕ್ಕೆ ಈ ವೇದಿಕೆಯು ಸಾಕ್ಷಿಯಾಗುತ್ತಾ ಇದೆ. ಉಳ್ಳಾಳ ಗ್ರ್ಯಾಂಡ್ ಮಸ್ಜಿದ್ ನೀಲನಕ್ಷೆ ಬಿಡುಗಡೆ ಕಾರ್ಯಕ್ರಮ ಇದೀಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ತೀರ್ಥದಲ್ಲಿ ನೀಲನಕ್ಷೆ ಬಿಡುಗಡೆ ಕಾರ್ಯಕ್ರಮಕ್ಕೆ ವೇದಿಕೆಯು ತೆರೆಯಾಗ್ತಾ ಇದೆ. ಸಾದಾತಿಗಳು, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಲ್ಲರ ಸನ್ಮುಖದಲ್ಲಿ ಇದೀಗ ಉಳ್ಳಾಳ ಜನತೆಯ ಕನಸೊಂದು ನನಸಾಗುವ ಶುಭ ಮುಹೂರ್ತಕ್ಕೆ ಕ್ಷಣಗಣನೆ. ಉಳ್ಳಾಳ ಗ್ರ್ಯಾಂಡ್ ಮಸ್ಜಿದ್ ನೀಲನಕ್ಷೆ ಬಿಡುಗಡೆ ಕಾರ್ಯಕ್ರಮವು ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಲಮಾ ಸಾದಾತಿಗಳ ಸನ್ಮುಖದಲ್ಲಿ ಉಳ್ಳಾಳದ ಜನತೆಯ ಕನಸೊಂದು ನನಸಾಗುತ್ತಾ ಇದೆ. ಉಳ್ಳಾಳ ಗ್ರ್ಯಾಂಡ್ ಮಸ್ಜಿದ್ ನೀಲನಕ್ಷೆ ಬಿಡುಗಡೆ ಕಾರ್ಯಕ್ರಮವು ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ, ಯುಟಿ ಖಾದರ್ ಸ್ಪೀಕರ್ ಆಫ್ ಕರ್ನಾಟಕ, ಬಿಜಿ ಹನೀಫ್ ಹಾಜಿ ಪ್ರೆಸಿಡೆಂಟ್ ಆಫ್ ಉಳ್ಳಾಳ ಜುಮಾ ಮಸ್ಜಿದ್, ಉಳ್ಳಾಳ ಗ್ರ್ಯಾಂಡ್ ಜುಮಾ ಮಸ್ಜಿದ್. ಕುಲು ತಕ್ಬೀರ್, ಕುಲು ತಕ್ಬೀರ್. ಈ ವೇದಿಕೆಯು ಉಳ್ಳಾಳದ ಜನತೆಯ ಕನಸೊಂದು ನನಸಾಗುತ್ತಾ ಇದೆ. ಕುಲು ತಕ್ಬೀರ್. ಉಳ್ಳಾಳದಲ್ಲಿ ತಲೆ ಎತ್ತಿ ನಿಲ್ಲಲಿರುವ ಗ್ರ್ಯಾಂಡ್ ಮಸ್ಜಿದ್ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಉಳ್ಳಾಲ ಗ್ರ್ಯಾಂಡ್ ಜುಮಾ ಮಸ್ಜಿದ್, ಈ ಜುಮಾ ಮಸ್ಜಿದ್ ಅನಾವರಣ ಮಾಡಿದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯಜಿ, ಅದೇ ರೀತಿ ಉಳ್ಳಾಲ ಹಾಜಿ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್, ಅದೇ ರೀತಿ ನಮ್ಮ ರಾಜ್ಯದ ಸನ್ಮಾನಾಧ್ಯಕ್ಷರಾದಂತಹ ಯುಟಿ ಖಾದರ್ ಸಾಹೇಬ್ ವೇದಿಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಅಭಿನಂದಿಸುತ್ತಾ ಈ ಮಸೀದಿ 90,000 ಸ್ಕ್ವೇರ್ ಫೀಟ್ ಇದೆ. ಈ ಮಸೀದಿ 3 ಅಂತಸ್ತುಗಳಿವೆ. ಈ ಮಸೀದಿಯಲ್ಲಿ ಮಸೀದಿ ಒಳಗಡೆ ಇನ್ಸೈಡ್ ಮಸೀದಿಯಲ್ಲಿ 10,000 ಜನರು ಒಂದೇ ಸಮಯದಲ್ಲಿ ನಮಾಜ್ ಮಾಡುವ, ಪ್ರೇಯರ್ ಮಾಡುವ ವ್ಯವಸ್ಥೆ ಇದೆ. ಈ ಮಸೀದಿಯಲ್ಲಿ ಯಾವುದೇ ಪೈಂಟ್ ಇಲ್ಲ, ಎಲ್ಲವೂ ಮಾರ್ಬಲ್ ನಿಂದ ಆವೃತವಾಗಿದೆ. ಇದು ಭಾರತ ದೇಶದ 1ನೇ ತಾಜ್ ಮಹಲ್. ಇದು ಭಾರತ ದೇಶದ ಕರ್ನಾಟಕದ 1ನೇ ತಾಜ್ ಮಹಲ್ ಆಗಿರುತ್ತೆ. ದೇಶದ 2ನೇ ತಾಜ್ ಮಹಲ್ ರೀತಿಯಲ್ಲಿ ಈ ಮಸೀದ್ ಒಲ್ಲಲಿದೆ. ಕುಲು ತಕ್ಬೀರ್. ಇದೀಗ ದೇಶದ ದಾಖಲೆಯಲ್ಲಿ ಚರಿತ್ರೆ ಬರೆದ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ಸಾಧನೆಗಳ ಮಹಾ ಯಶೋಗಾಥೆಯನ್ನೇ ಸೃಷ್ಟಿಸುತ್ತಿರುವ ಕೋಟಿಗಟ್ಟಲೆ ಜನತೆಯ ಹಸಿವು ನೀಗಿಸಿದ ಕನ್ನಡದ ಕೋಟಿಗೊಬ್ಬ ಉದ್ಘಾಟನೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಶ್ರೀ ಸಿದ್ದರಾಮಯ್ಯ, ಮೊಹಮ್ಮದ್
ಶರೀಫುಲ್ ಮದನಿಯವರ 432ನೇ ವಾರ್ಷಿಕ ಮತ್ತು 22ನೇ ಪಂಚವಾರ್ಷಿಕ ಉರುಸ್ ಅಂಗವಾಗಿ ಸಾಮಾಜಿಕ ಭಾವೈಕ್ಯತಾ ಸಮಾವೇಶ ಅಂತೇಳಿ ಏರ್ಪಾಡು ಮಾಡಿದ್ದಾರೆ. ಈ ಸಮಾವೇಶದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇಸ್ಲಾಂ ಧರ್ಮಗುರುಗಳಾದಂಥ AP ಉಸ್ತಾದ್ ಅವರ, ಶ್ರೀ ಖಲೀಲ್ ಬುಖಾರಿ ಅವರ, ಅಟಕ್ವಯ್ಯ ತಂಗಳವರ, ಮುನವರ ಅಲಿ ತಂಗಳವರ, ಇಂಬಜ್ಕಿ ಕೊಯ್ಯ ತಂಗಳವರ, ಮಸೂದ್ ತಂಗಳವರ, ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದಂಥ UT ಖಾದರ್ ಅವರ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರ, ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಅವರ, ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ CM ಇಬ್ರಾಹಿಂ ಅವರ, ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ, ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸ್ವರ್ಕೆ ಅವರ, ಶಾಸಕರಾದಂಥ ಅಶೋಕ್ ರೈ ಅವರ, ಕಾಸರಗೋಡು ಶಾಸಕರಾದಂಥ ಅಶ್ರಫ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೌಜ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಬಹಳ ಜನ ಈ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಧರ್ಮಗುರುಗಳಾದಂಥ AP ಉಸ್ತಾದ್ ಅವರು ಕೂಡ ನನ್ನ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ, ಜನಪರವಾದಂಥ ಕೆಲಸಗಳನ್ನು ಮಾಡಿದ್ರಿಂದ, ಎಲ್ಲ ಜನರನ್ನ ಕರ್ನಾಟಕದಲ್ಲಿ ಒಟ್ಟಿಗೆ ತಗೊಂಡು ಹೋದ್ರಿಂದ 2 ಬಾರಿ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 2 ವರ್ಷಗಳು 20ನೇ ತಾರೀಕಿಗೆ ತುಂಬುತ್ತಾ ಇದೆ. ನಾವು 2 ವರ್ಷದ ಸಂಕಲ್ಪ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 5 ವರ್ಷಗಳನ್ನು ಪೂರ್ಣ ಮಾಡಿದಂಥ ಮುಖ್ಯಮಂತ್ರಿ ದೇವರಾಜ ಅರಸರವರನ್ನು ಬಿಟ್ಟರೆ ನಾನೇ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಜನರ ಆಶೀರ್ವಾದ. ಈ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನರಿದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು 140 ಕೋಟಿ ಜನರಿದ್ದೀವಿ. ಬಹುಶಃ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ನಾವೇ ನಂಬರ್ 1
ಚೈನಾ ದೇಶವನ್ನ ಹಿಂದಕ್ಕೆ ಹಾಕಿದ್ದೀವಿ. ಅಂದರೆ ಜನಸಂಖ್ಯೆನಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ, ಎಲ್ಲ ಜಾತಿಯ ಜನ ಇದ್ದಾರೆ, ಎಲ್ಲ ಭಾಷೆಯ ಜನ ಇದ್ದಾರೆ, ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು, ಆಮೇಲೆ ಭಾರತೀಯರು, ಆಮೇಲೆ ನಮ್ಮ ಧರ್ಮಗಳಿಗೆ ಸೇರಿದಂಥವರು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು, ಜೈನರು, ಹೀಗೆ ಅನೇಕ ಧರ್ಮದ ಜನರು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇರಬೇಕಾದ್ರೆ ನಾವು ಪರಸ್ಪರ ಒಂದು ತಾಯಿಯ ಮಕ್ಕಳಂತೆ, ಅಣ್ಣ ತಮ್ಮಂದಿರಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಂಥ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ನಮ್ಮ ಸರ್ಕಾರ ಮುಂಚೂಣಿನಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವಾಗಲೂ ಕೂಡ ಮನುಷ್ಯರನ್ನ ಈ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಮನುಷ್ಯರನ್ನ ಒಟ್ಟುಗೂಡಿಸ್ತಕ್ಕಂಥ, ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ನಾವು ಕರ್ನಾಟಕದಲ್ಲಿ ಸಂವಿಧಾನದಲ್ಲಿ ಏನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಬರ್ಕೊಟ್ಟಿದ್ದಾರೆ. ಆ ಸಂವಿಧಾನದ ರೀತಿಯ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ 3 ಪದಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ನಾವು ಎಲ್ರಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಾಮಾಜಿಕ ನ್ಯಾಯ ಅಂತಕ್ಕಂಥ ಪದ ಇದೆಯಲ್ಲ, ಅದೆಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಮಾಡಲಿಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ರೀತಿಯಲ್ಲಿ ಹೋದಾಗ ಮಾತ್ರ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಟ್ಟಾಗ ಮಾತ್ರ, ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಿದಾಗ ಮಾತ್ರ, ಎಲ್ರಿಗೂ ನ್ಯಾಯ ಒದಗಿಸ್ಕೊಟ್ಟಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬಾಬಾ ಸಾಹೇಬ್ ಹೇಳಿದಂಥ ಮಾತುಗಳಿದೆಯಲ್ಲ, 7 ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶಕ್ತಿ ಅವರಿಗೆ ಕೊಡ್ತಕ್ಕಂಥದ್ದು. ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಸಂಸ್ಕೃತಿ ಇರಲಿ, ಅವರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ಇಂಗ್ಲಿಷ್ನಲ್ಲಿ ಸೆಕ್ಯುಲರಿಸಮ್ ಅಂತ ಕರಿತೀವಿ. ನಾವು ಪ್ರತಿಯೊಬ್ಬರು ಕೂಡ ಸೆಕ್ಯುಲರ್ ಆಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ದೇಶದಲ್ಲಿ, ಸಮಾಜದಲ್ಲಿ ಶಾಂತಿ, ನೆಮ್ಮದಿಯನ್ನು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದಲ್ಲಿ ಅನೇಕ ಸಾಧು ಸಂತರುಗಳು ಬಂದು ಹೋಗಿದ್ದಾರೆ. ಸಾಮಾಜಿಕ ನ್ಯಾಯವನ್ನು ಮಾಡ್ತಕ್ಕಂಥವ್ರು, ಸಮಾಜದ ಬದಲಾವಣೆಯನ್ನು ಮಾಡ್ತಕ್ಕಂಥವ್ರು, ಸಮಾಜ ಸುಧಾರಕರು, ಅವನ್ನೆಲ್ಲ ನಾವು ನೋಡ್ತೇವೆ. ಸೂಫಿಗಳು, ನಾವು ಇವ್ರನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಂಥ ಒಂದು ಪವಿತ್ರವಾದಂಥ ಹಿನ್ನೆಲೆ ಇರ್ತಕ್ಕಂಥ ದೇಶದಲ್ಲಿ ನಾವು ಅವರು ಹೇಳ್ಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ದೇಶದಲ್ಲಿ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಸಂವಿಧಾನ ಏನೋ ಶ್ರೇಷ್ಠವಾಗಿದೆ, ಆದರೆ
ಇದನ್ನ ಜಾರಿ ಮಾಡ್ತಕ್ಕಂಥವ್ರು ಅವರು ಶ್ರೇಷ್ಠತೆಯನ್ನ ಸಂವಿಧಾನಕ್ಕೆ ಬದ್ಧತೆಯನ್ನ ಇಟ್ಕೊಂಡಾಗ ಮಾತ್ರ ಸಂವಿಧಾನ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿರೋರು ಈ ದೇಶದಲ್ಲಿ ಅವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಅದು ಶ್ರೇಷ್ಠ ಸಂವಿಧಾನ ಆದರೂ ಕೂಡ ಕಳಪೆ ಸಂವಿಧಾನ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ನಾನು ಅನೇಕ ಸಾರಿ ದರ್ಗಕ್ಕೆ ಬಂದಿದ್ದೇನೆ. ಈ ದರ್ಗಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ನಡ್ಕೊಳ್ತಾರೆ. ಅದಕ್ಕೆ ನಾನು ನಮ್ಮ ಸರ್ಕಾರ ಇರುವಾಗ ಎಲ್ಲ ರೀತಿಯ ಸಹಾಯವನ್ನ ಈ ದರ್ಗಕ್ಕೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ಈ ಸಾರಿನೂ ಕೂಡ ಮಾಡಿದ್ದೇನೆ. 5 ವರ್ಷಕ್ಕೊಮ್ಮೆ ಇದು ಇಂಥ ಉರುಸು ನಡೀತಕ್ಕಂಥದ್ದು ಇದೆ. ನಾನು ಹಿಂದೆನೂ ಕೂಡ 2-3 ಸಾರಿ ಬಂದಿದ್ದೀನಿ, ಈಗಲೂ ಕೂಡ ಬಂದಿದ್ದೀನಿ. ಬಂದು ನನ್ನ ಗೌರವವನ್ನು, ನನ್ನ ಭಕ್ತಿಯನ್ನು ಈ ದರ್ಗಾದಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಆ ಕಾರ್ಯಕ್ರಮಗಳು ಎಲ್ಲ ಧರ್ಮದ ಜನರಿಗೂ ಕೂಡ ಅನ್ವಯ ಆಗ್ತದೆ. ಎಲ್ಲ ನಾವು ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ರಿಗೂ ಯಾರು ಬಡವರಿದ್ದಾರೆ, ಯಾವ ಬಡವರಿದ್ದಾರೆ ಆ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇಂಥ ಜಾತಿಗೆ ಸೀಮಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ, ಇಂಥ ಧರ್ಮದವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲ ಜಾತಿಯ ಜನರಿಗೂ, ಎಲ್ಲ ಜಾತಿಯ ಧರ್ಮದ ಜನರಿಗೂ. ಅದಕ್ಕೆ ಅನೇಕ ಸಾರಿ ನನಗೆ ಟೀಕೆಗಳಿಗೂ ಒಳಗಾಗ್ತೀನಿ ನಾನು. ಹಿಂದುತ್ವದ ಪ್ರತಿಪಾದಕರು ಇದ್ದಾರಲ್ಲ, ಅವರು ನನಗೆ ಅನೇಕ ಸಾರಿ ಟೀಕೆಯನ್ನ ಮಾಡ್ತಾರೆ. ನನಗೆ ಒಂದೊಂದು ಸಾರಿ ಮುಸಲ್ಮಾನರ ಹೆಸರನ್ನೇ ಇಟ್ಬಿಡ್ತಾರೆ. ನನಗೆ ಮುಸಲ್ಮಾನರ ಹೆಸರು ಅವರ ಹೆಸರಿನಲ್ಲಿ ಮೂಲಕ ಕರೀತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಾನು ಅದಕ್ಕೆ ಯಾವುದಕ್ಕೂ ಎದೆಗುಂದಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೂ ಅದಕ್ಕೋಸ್ಕರ ಎದೆಗುಂದಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಂದ ವಿಮುಖರಾಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಮ್ಮದು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ. ನಾವು ಮನುಷ್ಯರನ್ನ ಪ್ರೀತಿಸ್ಬೇಕು ಹೊರತು, ನಾವೆಲ್ಲ ಮೂಲತಃ ಮನುಷ್ಯರು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಸಂಸ್ಕೃತಿ, ಇದನ್ನು ಹೇಳ್ತಕ್ಕಂಥವ್ರು. ಅದರಿಂದ ಮೂಲತಃ ನಾವೆಲ್ಲ ಮನುಷ್ಯರು. ಮನುಷ್ಯನನ್ನ ಪ್ರೀತಿಸ್ಬೇಕು, ಮನುಷ್ಯನನ್ನ ಗೌರವಿಸಬೇಕು. ಯಾವ ಕಾರಣಕ್ಕೂ ಕೂಡ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ನಾವು ಮನುಷ್ಯನನ್ನ ದ್ವೇಷಿಸಿದ್ರೆ, ಕ್ರೌರ್ಯಕ್ಕೆ ಒಳಗಾದರೆ ನಾವು ಕೋಮುವಾದವನ್ನ ಮಾಡಿದಾಗ ಆಗ್ತದೆ. ಕೋಮುವಾದದಿಂದ ನಾವು ದೂರ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಾಮಾಜಿಕ ನ್ಯಾಯ, ಸಾಮರಸ್ಯದ ಸಮಾಜ, ಭ್ರಾತೃತ್ವದ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರ ಅದರಲ್ಲಿ ಇವತ್ತು ಸಾಮರಸ್ಯದ ಸಮಾವೇಶ ಅಂತ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಸೂಕ್ತವಾದಂಥ ಸಮಾವೇಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಸಮಾವೇಶದಲ್ಲಿ ನನಗೂ ಕರೆದು ಗೌರವಿಸಿ ಮತ್ತೆ ಪೂಜ್ಯ ಧರ್ಮಗುರುಗಳ ಮಾತುಗಳನ್ನು ಆಶೀರ್ವಾದ ಕೇಳ್ತಕ್ಕಂಥ ಪ್ರಯತ್ನ ಅವಕಾಶನೂ ಕೂಡ ಕಲ್ಪಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಈ ದರ್ಗಾದ ಅಧ್ಯಕ್ಷರಿಗೆ ಮತ್ತು ಸಮಿತಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ
ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಾತಿ, ಮತ, ವರ್ಗ, ವರ್ಣ ಎಂಬ ಭೇದವಿಲ್ಲದೆ ನಾವೆಲ್ಲರೂ ಐಕ್ಯದಿಂದ ಸೌಹಾರ್ದತೆಯಿಂದ ಬಾಳೋಣ ಎಂಬ ಶುಭ ನುಡಿಗಳೊಂದಿಗೆ ಭಾಷಣ ಮಾಡಿದ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಕ್ಕಾಗಿ ಸೈಯದ್ ಮದನಿ ದರ್ಗಾ ಸಮಿತಿ ಕಾರ್ಯದರ್ಶಿಗಳು ಆದಂತಹ ಸಿಹಾಬುದ್ದೀನ್ ಕಾಮಿಲ್ ಸಕಾಫಿ ಉಸ್ತಾದ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. 432ನೇ ವಾರ್ಷಿಕ 22ನೇ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದಂತಹ ಕರ್ನಾಟಕ ರಾಜ್ಯದ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿಯು ಎಲ್ಲರ ಮೆಚ್ಚಿನ ಮುಖ್ಯಮಂತ್ರಿಯೂ ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಉಸ್ತಾದ್ ಅವರುಗಳ್ಕೂ നന്ദി രേഖപ്പെടുത്തുന്നു. അതുപോലെ ബഹുമാനപ്പെട്ട കുമ്പോൽ സയ്യിദ് KS ആറ്റക്കോയ തങ്ങൾ ഖുദ്വത്തു സാദാത്ത് അവർകൾക്കും അതുപോലെ ബദറു സാദാത്ത് സയ്യിദ് ഖലീൽ തങ്ങൾ ഉസ്താദ് അതുപോലെ മസൂദ് തങ്ങൾ ഉസ്താദ് അതുപോലെ ബഹുമാനപ്പെട്ട സയ്യിദ് ഹാമിദ് ഇമ്പിച്ചി തങ്ങൾ അവർകൾ അതുപോലെ പാണക്കാട് സയ്യിദ് മുനവ്വർ അലി ശിഹാബ് തങ്ങൾ അവർകൾ അതുപോലെ വേദിയിലുള്ള മറ്റു സാദാത്തുക്കൾ പണ്ഡിതന്മാർ എല്ലാവർക്കും ഒറ്റ വാക്കിൽ നന്ദി രേഖപ്പെടുത്തുന്നു. അതുപോലെ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂತಹ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಅವರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್, ಅದೇ ರೀತಿ ಜನಾಬ್ ರಹೀಂ ಖಾನ್ ರವರು, ಮೌಲಾನಾ ಶಾಫಿ ಸಾಹಿಬ್, ಶ್ರೀ ವೈ ಅಬ್ದುಲ್ಲಾ ಕುಂಜಿ ಹಾಜಿ, ಅದೇ ರೀತಿ ಶ್ರೀ ಬೈರತಿ ಸುರೇಶ್, ಅದೇ ರೀತಿ ಶ್ರೀ ರಮಾನಾಥ್ ರೈ, ಶ್ರೀ ಐವನ್ ಡಿಸೋಜಾ, ಶ್ರೀ ಮಂಜುನಾಥ್ ಭಂಡಾರಿ, ಶ್ರೀ ಹರಿಕುಮಾರ್, ಅದೇ ರೀತಿ ಜನಾಬ್ ಗುಲಾಂ ಮುಸ್ತಫಾ ಖಾದರಿ, ಜನಾಬ್ ವಾಜಿದ್, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ಕಣಚೂರು ಮೋನು ಹಾಜಿ, ಇತರ ಎಲ್ಲ ಗಣ್ಯರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಭದ್ರತೆಯನ್ನು ಒದಗಿಸಿಕೊಟ್ಟಂತಹ ನಮ್ಮ ಪೊಲೀಸ್ ಅಧಿಕಾರಿಯವರು ಶ್ರೀ ಅನುಪಮ ಅಗರ್ವಾಲ್ ಅವರ ನೇತೃತ್ವದ ಪೊಲೀಸ್ ತಂಡ ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅದೇ ರೀತಿ ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಲು ಬೇಕಾದ ವ್ಯವಸ್ಥೆಯನ್ನು ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮಾನ್ ಮುಲ್ಲೈ ಮುಗಿಲನ್ ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಕೋರ್ತೇನೆ. ಅದೇ ರೀತಿ ಎಲ್ಲ ಭದ್ರತಾ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಾನ್ಸ್ಟೇಬಲ್ಸ್ಗಳು ಎಲ್ಲರೂ ಒಂದೇ ರೀತಿಯಲ್ಲಿ ಧನ್ಯವಾದವನ್ನು ಕೋರುತ್ತಿದ್ದೇನೆ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ, ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸಾದಾತ್ಗಳು, ಅದೇ ರೀತಿ ಉಲಮಾಗಳು, ಎಲ್ಲ ಗಣ್ಯರಿಗೂ, ಸಹೋದರ ಸಹೋದರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಕೋರುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.